ಗದಗ ಜಿಲ್ಲೆಯಲ್ಲಿ ವಿಚಿತ್ರ ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದಿದೆ. ಗಾಂಧಿನಗರದ ವಿಶಾಲ್ ಕುಮಾರ್ ಗೋಖಾವಿ ಎಂಬವರು ತಮ್ಮ ಪತ್ನಿ ಮತ್ತು ಆಕೆಯ ಕುಟುಂಬದ ವಿರುದ್ಧ ಮತಾಂತರಕ್ಕೆ ಒತ್ತಾಯಿಸ್ತಾ ಇರುವ ಆರೋಪ ಮಾಡಿದ್ದಾರೆ. ವಿಶಾಲ್ ಮತ್ತು ತಹಸೀನಾ ಹೊಸಮನಿ 3 ವರ್ಷಗಳಿಂದ ಪ್ರೀತಿಸ್ತಾ ಇದ್ದು 2024ರ ನವೆಂಬರ್ 24ರಂದು ರಿಜಿಸ್ಟರ್ ಮದುವೆಯಾಗಿದ್ರು. ನಂತರ ತಹಸೀನಾ ಮುಸ್ಲಿಂ ಸಂಪ್ರದಾಯದಂತೆ ಮದುವೆಯಾಗಲು ಒತ್ತಾಯಿಸಿತ್ತು. ಅದಕ್ಕೂ ವಿಶಾಲ್ ಒಪ್ಪಿಕೊಂಡಿದ್ದರು. ಈ ಮದುವೆಯಲ್ಲಿ ವಿಶಾಲ್ ಹೆಸರು ಬದಲಿಸಲಾಗಿದೆ ಎಂಬ ಆರೋಪ ಇದೆ. ಪತಿ ತಹಸೀನ್ ಮತ್ತು ಅತ್ತೆ ಬೇಗಂ ಬಾನು ಅವರು ವಿಶಾಲ್ ಅವರನ್ನ ಮಸೀದಿಗೆ ಹೋಗುವಂತೆ ಮತ್ತು ಹಿಂದೂ ಧರ್ಮ ತ್ಯಜಿಸಿ ಮುಸ್ಲಿಂ ಧರ್ಮ ಸ್ವೀಕರಿಸುವಂತೆ ಬಲವಂತ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ಮತಾಂತರವಾಗದಿದ್ದರೆ ಅತ್ಯಾಚಾರ ಪ್ರಕರಣ ದಾಖಲಿಸುವುದಾಗಿ ಪತ್ನಿ ಬೆದರಿಕೆ ಹಾಕಿದ್ದಾರೆ ಅಂತ ವಿಶಾಲ್ ಆರೋಪಿಸಿದ್ದಾರೆ. ವಿಶಾಲ್ ತಮ್ಮ ಪತ್ನಿ ಮತ್ತು ಕುಟುಂಬದ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದು ಹಿಂದೂ ಪರ ಸಂಘಟನೆಗಳು ಇದನ್ನ ಲವ್ ಜಿಹಾದ್ ಅಂತ ಬಣ್ಣಿಸಿವೆ.